ಒಂದು ಕಡೆ ಒಳ್ಳೆಯ ಒಂದು ದೇವಾಲಯಗಳು ಅಂದರೆ ಹೆಚ್ಚು ಆರ್ಥಿಕವಾಗಿ ಶಕ್ತಿ ಇರತಕ್ಕಂಥ ದೇವಾಲಯಗಳ ಕ್ಯಾಟಗರಿ ಒಂದು. ಇನ್ನೊಂದು ದೇವಾಲಯಗಳು ದೇವಸ್ಥಾನಗಳು ಅಲ್ಲಿ ಅಷ್ಟೊಂದು ಆರ್ಥಿಕ ಶಕ್ತಿ ಸಂಪನ್ಮೂಲ ಇರೋದಿಲ್ಲ. ಅದರಿಂದ ಇದು ಒಂದೊಂದು ದೇವಸ್ಥಾನ ಸಮಿತಿ ಒಂದೊಂದು ಥರ ಜವಾಬ್ದಾರಿ ಇರ್ತದೆ. ಎಲ್ಲಿ ಹೆಚ್ಚು ಹಣ ಇರುವಂಥ ಮತ್ತು ಭಕ್ತಾದಿಗಳು ಹೆಚ್ಚಾಗಿ ಬರ್ತಾ ಇರತಕ್ಕಂಥ ದೇವಸ್ಥಾನಗಳು ಅಲ್ಲಿಯ ಒಂದು ಸದಸ್ಯರು ಮತ್ತು ಅಧ್ಯಕ್ಷರು ಅವರ ಜವಾಬ್ದಾರಿ ಅವರು ಆ ನಿರ್ವಹಣೆ ಮತ್ತು ಅದನ್ನು ಸರಿಯಾದ ವ್ಯವಸ್ಥಿತವಾಗಿ ಆಗ್ತಾ ಇದೆ, ದುರ್ಬಳಕೆ ಆಗದೇ ಇರತಕ್ಕಂಥದ್ದನ್ನು ನೋಡ್ಕೊಳ್ತಕ್ಕಂಥದ್ದು ಅವ್ರಿಗೆ ಹೆಚ್ಚು ಜವಾಬ್ದಾರಿ ಆಗ್ತದೆ. ಮತ್ತು ಅದರಲ್ಲಿ ಒಂದು ರೀತಿ ದುರುಪಯೋಗ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮತ್ತು ಎಲ್ರಿಗೂ ಕೂಡ ಒಂದು ರೀತಿ ಸಾಮಾಜಿಕ ನ್ಯಾಯ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದಕ್ಕೂ ಕೂಡ ಅವತ್ತು ಆ ಒಂದು ಕಾರಣಗಳಿಂದ ಈ ಮುಜರಾಯಿ ಇಲಾಖೆ ಆಗಿದೆ. ಉತ್ತರ ಭಾರತದಲ್ಲಿ ಬಹುಶಃ ಕಮ್ಮಿ ರಾಜ್ಯಗಳಿದ್ದರು, ಅಲ್ಲೆಲ್ಲ ಆ ದೇವಸ್ಥಾನ ಟ್ರಸ್ಟ್ಗಳೇ ನಿರ್ವಹಣೆ ಮಾಡ್ತದೆ. ಅದರಿಂದ ಅಲ್ಲಿ ಭಾರಿ ಅನ್ನೋ ಒಂಥರ ಏನು ಹೇಳ್ತೀವಿ ನಾವು, ಈ ಮಡಿವಂತಿಕೆ ಸ್ವಲ್ಪ ಜಾಸ್ತಿ ಅವ್ರ ಕಂಟ್ರೋಲಲ್ಲೇ ಇರ್ತದೆ. ಇಲ್ಲಿ ಆ ಥರ ಇಲ್ಲ. ಇಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಬಹಳಷ್ಟು ಈ ಥರ ಒಂದು ವ್ಯವಸ್ಥೆಗಳು ಬಂದಿರೋದ್ರಿಂದ ಇಲ್ಲಿ ಎಲ್ರಿಗೂ ಕೂಡ ಪ್ರವೇಶ ಬರೋದಕ್ಕೆ ಹೋಗೋದಕ್ಕೆ ಮತ್ತು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಒಂದು ಜನರ ಒಂದು ಭಾಗವಹಿಕೆ ಆಗ್ತದೆ. ಸರ್ಕಾರ ಅಂತ ಹೇಳಿದಾಗ ಜನರದು ಅಲ್ವಾ. ಸೊ ಜನರು ಪ್ರತಿನಿಧಿಸ್ತಕ್ಕಂಥದ್ದೇ ಸರ್ಕಾರ. ಆ ಸರ್ಕಾರದ ಒಂದು ಅಡಿಯಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿದ್ರೆ ಅದು ಒಂದು ರೀತಿ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ಜೋಡಿಸ್ಕೊಂಡು ಹೋಗಬೇಕು. ಮತ್ತು ಆ ದೇವಸ್ಥಾನಗಳಲ್ಲಿ ಯಾವುದೇ ರೀತಿಯ ಒಂದು ಏನು ಕೆಲವ್ರನ್ನ ದೂರ ಇಡುವಂಥದ್ದಾಗಲಿ ಕೆಲವ್ರನ್ನ ಬಿಟ್ಟು ಮಾಡುವಂಥದ್ದಾಗಲಿ ಆಗಬಾರ್ದು ಅಂತ ಉದ್ದೇಶ. ಮತ್ತು ದೇವಸ್ಥಾನದ ಆದಾಯ ಏನಿದೆ, ಕೆಲವು ದೇವಸ್ಥಾನಗಳು ಅಗಾಧವಾದಂಥ ಹಣ ಸಂಪಾದನೆ ಮಾಡ್ತವೆ, ಅದರಲ್ಲೂ ಕೂಡ ಮಿಸ್ಯೂಸ್ ಆಗ್ತಕ್ಕಂಥ ಸನ್ನಿವೇಶಗಳು ಇರ್ತಾಗ್ತದೆ. ಅದು ಆಗಬಾರ್ದು ಅಂತ ಹೇಳಿ ಆಗಿರುತ್ತದೆ. ಸೊ ಈ ಮುಜರಾಯಿ ಇಲಾಖೆ ಇದೆ. ಬಹುಶಃ ಇಡೀ ಕರ್ನಾಟಕಕ್ಕೆ ಅತಿ ಹೆಚ್ಚು ಸಂಪನ್ಮೂಲ ಬರ್ತಕ್ಕಂಥ ದೇವಸ್ಥಾನ ಅಂತ ಹೇಳಿದ್ರೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯನು. ಇಡೀ ರಾಜ್ಯಕ್ಕೆ ನಂಬರ್ 1 ಇರಬೇಕೇನೋ. 155 ಕೋಟಿ ವಾರ್ಷಿಕ ಒಂದು ಅದಕ್ಕೆ ಬರ್ತಾ ಇರ್ತಕ್ಕಂಥ ಆದಾಯ ಅಂತ ಹೇಳಿದ್ರೆ ಬಹುಶಃ ಇದು ನನಗೆ ಗೊತ್ತಿರುವ ಹಾಗೆ ಕರ್ನಾಟಕಕ್ಕೆ ನಂಬರ್ 1. ಅದಾದಮೇಲೆ ಕೊಲ್ಲೂರಿದೆ ನಂಬರ್ 2 ಅಂತ ಕಾಣುತ್ತೆ. ಸೊ ಇದು ಮತ್ತು ಇಲ್ಲಿ ನಮ್ಮ ದುರ್ಗಾ ಪರಮೇಶ್ವರಿ ಎಲ್ಲ 35 ಲಕ್ಷ ಕಟೀಲದು ಈ ಥರ ಎಲ್ಲ ಇದೆ. ಸೊ ಇದು ದೊಡ್ಡದು ಎ ಕ್ಯಾಟಗರಿ, ಭಾಳ ಹೆಚ್ಚು ಸಂಪನ್ಮೂಲ ಇರುವಂಥದ್ದು. ಸೊ ಇಲ್ಲಿಯ ನಿರ್ವಹಣೆ ಈ ಎಲ್ಲ ಏನು ಈಗೆಲ್ಲ ಹೇಳಿದ್ರಲ್ಲ, ನಿಮ್ಮ ಏನು ಇದ್ರ ಬರವಣಿಗೆಯಲ್ಲಿ ಕೊಟ್ಟಿದ್ದಾರೆ, ಆ ಲೆಕ್ಕಪತ್ರಗಳು ಚೆನ್ನಾಗಿರಬೇಕು, ಸರಿಯಾಗಿರಬೇಕು, ನೋಡ್ಕೋಬೇಕು ಅದೆಲ್ಲ ಅಂತ, ಅದೆಲ್ಲವನ್ನು ಕೂಡ ಆಗಿ ದೇವಸ್ಥಾನ ಚೆನ್ನಾಗಿ ಇನ್ನೂ ಅಭಿವೃದ್ಧಿ ಆಗ್ತಕ್ಕಂಥದ್ದಕ್ಕೆ ಮಾಡಿ ಎಲ್ಲ ಆಗಬೇಕು ಅಂತ. ಆದ್ದರಿಂದ ಇದೆಲ್ಲ ಒಳ್ಳೆಯದು ಖಂಡಿತ. ಇವತ್ತು ಎಲ್ಲ ನಮ್ಮ ಸದಸ್ಯಗಳಲ್ಲಿ ನೀವೆಲ್ಲ ಬಂದಿದ್ದೀರಾ. ನಿಮಗೆಲ್ಲ ಈಗಾಗಲೇ ಮಂಜುನಾಥ್ ಭಂಡಾರಿಯವರು, ಐವನ್ ಅವರು ಮತ್ತು ನಮ್ಮ ಏನು ಮುಖ್ಯ ಭಾಷಣಕಾರರು ಅವರೆಲ್ಲ ಹೇಳಿದ್ದಾರೆ. ಇದು ಒಂದು ಕಡೆ ದೇವಸ್ಥಾನ ಅಂತ ಹೇಳಿದ್ರೆ ಅದು ಎಲ್ರಿಗೂ ಸೇರಿರುವಂಥದ್ದು, ಯಾರನ್ನು ಕೂಡ ದೂರ ಇಡಬಾರ್ದು ಅಥವಾ ಇಲ್ಲಿ ಒಂದು ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಅದು ಬಳಕೆ ಆಗಬಾರ್ದು. ಒಂದು ಸಮಾಜದ ಹಿತದೃಷ್ಟಿಯಿಂದ ಮತ್ತು ಧಾರ್ಮಿಕ ಹಿತದೃಷ್ಟಿಯಿಂದ ಅದು ನಿರ್ವಹಣೆ ಆಗಬೇಕೆ ಹೊರತು ಅದು ರಾಜಕೀಯದ ಒಂದು ದುರುದ್ದೇಶದಿಂದ ಅಥವಾ ರಾಜಕೀಯದ ಒಂದು ಲಾಭಕ್ಕೋಸ್ಕರ ದೇವಸ್ಥಾನದ ಒಂದು ಭಕ್ತಾದಿಗಳನ್ನು ಅಥವಾ ದೇವಸ್ಥಾನದ ನಿರ್ವಹಣೆಯಲ್ಲಿ ಅದಕ್ಕೆ ಉಪಯೋಗ ಆಗದೇ ಇರತಕ್ಕಂಥದ್ದನ್ನು ನೋಡ್ಕೊಳ್ಳುವಂಥ ಜವಾಬ್ದಾರಿ ಅದು ನಿಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ.